ಕಷ್ಟಗಳು ಎಲ್ಲರನ್ನ ಹುಡ್ಕೊಂಡು ಬರ್ತಾವ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಕೆಲವು ಘಟನೆಗಳನ್ನು ನೋಡಿದಾಗ ಕಷ್ಟಗಳು ನಿಜವಾಗಿಯೂ ಹುಡ್ಕೊಂಡೇ ಬಂದಿದ್ದಾವೆ ಅಂತ ಅನಿಸುತ್ತೆ. ನಾವೀಗ ಹೇಳ್ತಾ ಇರೋ ಸ್ಟೋರಿ ಪುಟಾಣಿ ಕಂದಮ್ಮಳೊಬ್ಬಳ ಬಹಳ ಚಿಂತಾಜನಕ ಸ್ಟೋರಿ. ನೀವು ಈ ದೃಶ್ಯಗಳಲ್ಲಿ ನೋಡ್ತಾ ಇರೋ ಮಗುವಿನ ಹೆಸರು ಮಾನ್ಯ. ಈ ಪುಟಾಣಿ ಕಂದಮ್ಮನಿಗೆ 8 ವರ್ಷ. ಎಲ್ಲ ತಂದೆ ತಾಯಿಗಳ ಆಸೆ ತಮ್ಮ ಮಕ್ಕಳು ಖುಷಿಯಿಂದ ಆರೋಗ್ಯವಾಗಿರಬೇಕು. ಮಾನ್ಯನನ್ನು ನೋಡುವಾಗ ಖುಷಿಯಿಂದ ಇರುವಂತೆ ಇದ್ದಾಳೆ, ಆದರೆ ತಲೆಗೆ ಸಂಬಂಧಪಟ್ಟ ನರಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ಖುಷಿಯಿಂದ ಇರುವ ಮಗು ಏಕಾಏಕಿ ಮಂಕಾಗಿ ಬಿಡುತ್ತೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬ ಮಗುವಿನ ಚಿಕಿತ್ಸಾ ವೆಚ್ಚಕ್ಕಾಗಿ ಪರಿತಪಿಸುತ್ತಿದೆ. ಮಾನ್ಯಳ ತಾಯಿ ಮನೆಯಲ್ಲಿ ಇದ್ದುಕೊಂಡು ಮಾನ್ಯ ಮತ್ತು ಅವಳ ತಮ್ಮನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಇವಳ ತಂದೆ ಜೀವನ ನಿರ್ವಹಣೆಗಾಗಿ ಪೇಂಟರ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಆದರೆ ಕೊರೋನಾ ಸಂಕಷ್ಟದಿಂದ ಸರಿಯಾಗಿ ಕೆಲಸವಿಲ್ಲದೆ ಚಿಕಿತ್ಸಾ ವೆಚ್ಚ ಭರಿಸಲು ಕಷ್ಟಪಡ್ತಾ ಇದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಸಮಾಜದಲ್ಲಿ ನೆರವನ್ನು ಬಯಸುವುದು ಹೇಗೆ ಎಂಬ ಕೊರಗಿನಲ್ಲಿದ್ದಾರೆ. ಪ್ರತಿ ತಿಂಗಳು ಹಲವಾರು ಬಾರಿ ಚಿಕಿತ್ಸೆಗೆ ತೆರಳಬೇಕಾಗುತ್ತೆ. ಇನ್ನು 5 ರಿಂದ 6 ವರ್ಷದವರೆಗೆ ಚಿಕಿತ್ಸೆ ಮುಂದುವರಿಸಬೇಕೆಂದು ವೈದ್ಯರು ತಿಳಿಸಿದ್ದಾರೆ. ಆದರೆ ಚಿಕಿತ್ಸೆಗಾಗಿ ಸಾವಿರಾರು ರೂಪಾಯಿ ವೆಚ್ಚ ತಗಲುತ್ತೆ. ಈ ಸಂಕಷ್ಟದ ಸಮಯದಲ್ಲಿ ಮಾನ್ಯಳ ಚಿಕಿತ್ಸೆಗಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಿದೆ. ನಿಮ್ಮಿಂದಾಗುವ ಆರ್ಥಿಕ ಸಹಾಯವನ್ನ ಮಾಡಿ. ಪುಟಾಣಿ ಮಾನ್ಯಳ ನೋವಿನ ಕಥೆಯನ್ನು ದೂರವಾಗಿಸಿ ಹೆತ್ತವರ ಮುಖದಲ್ಲಿ ಮಂದಹಾಸ ಭರಿಸಬೇಕಾದ ಜವಾಬ್ದಾರಿ ನಿಮ್ಮಲ್ಲಿದೆ. ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಬ್ಯಾಂಕ್ ನಂಬರ್ಗೆ ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡಿ. ಈ ಮೂಲಕ ಮಾನ್ಯಳ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸೋಣ.